ಕಾರ್ಯಕರ್ತರು ಯಾರು ಹೋಗ್ಲಿಕ್ಕಿಲ್ಲ. ಯಾಕಂದರೆ ಹೇಳಿದರೆ ನಾವು ಈಗಾಗಲೇ ಒಂದು ಮಟ್ಟಿನ ಸಭೆಗಳನ್ನು ಮಾಡುವಾಗ ಅಭಿಪ್ರಾಯಗಳು ಬಂದಿದೆ. ಒಟ್ಟು ಇವತ್ತು ಯಾರು ಸೇರ್ತಾರೆ ಅವರು ಹಿಂದೆ BJP ಮತದಾರರಾಗಿ 6 ವರ್ಷದ ಹಿಂದೆ ಸಕ್ರಿಯ ಸದಸ್ಯರು, ಮಿಸ್ಡ್ ಕಾಲಲ್ಲಿ 25 ಮೆಂಬರ್ ಮಾಡಿದವ ಸಕ್ರಿಯ ಸದಸ್ಯರಾಗ್ತಾರೆ. ಆ ರೀತಿಯಲ್ಲಿ ಮಾಡಿದಂಥರಲ್ಲಿ ಅವರು ಸಕ್ರಿಯ ಸದಸ್ಯರಾಗಿದ್ದರು ಹಿಂದೆ. ಅವರನ್ನು ಜಿಲ್ಲಾ ಸಮಿತಿಯಲ್ಲಿ ಈಗ ನಮ್ಮ ಹಿರಿಯರು ಕೆಲವರ ಹೆಸರನ್ನು ಹೇಳ್ತಾರೆ, ಒಬ್ಬರು ಆ್ಯಕ್ಟಿವ್ ಇದ್ದಾರೆ ಅವರನ್ನು ಸಕ್ರಿಯ ಮಾಡಿ ಅಂತೇಳಿ. ಹಾಗೆ ಆ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಕಾರ್ಯಕಾರಿಣಿಯಲ್ಲಿ ಸದಸ್ಯರು ಮಾಡಿದರು ಜಿಲ್ಲೆಯ. ಅದು ಕೂಡ ಸಂಜೀವ ಮಠಂದೂರು ಅವರು ಜಿಲ್ಲಾಧ್ಯಕ್ಷರಿರುವಾಗ ಅದು ನಮ್ಮ ಪುತ್ತೂರವರೇ ಆ ಸಂದರ್ಭದಲ್ಲಿ ಇದ್ದರು. ಆ ನಂತರ 2 ಅವಧಿಯಲ್ಲಿ ಅವರು ಸದಸ್ಯತ್ವ ಇಲ್ಲ, ಪ್ರಾಥಮಿಕ ಸದಸ್ಯತ್ವವೂ ಇಲ್ಲ, ಸಕ್ರಿಯ ಪಕ್ಷದಿಲ್ಲ, ಪಕ್ಷ ಸದಸ್ಯತ್ವವೂ ಇಲ್ಲ, ಮತ್ತು ರಿನ್ಯೂವಲ್ ಮಾಡಿಲ್ಲ. ಅವರು ಕಾರ್ಯಕಾರಿಣಿ ಆದ ನಂತರ ಯಾವುದೇ ಇದನ್ನು ಇದು ಮಾಡಲಿಲ್ಲ ಮತ್ತು ಪಕ್ಷದ ಯಾವುದೇ ಸಭೆಗಳಲ್ಲಿ ಭಾಗವಹಿಸಿಲ್ಲ. ಹೌದು, ಅಲ್ಲ ಸುದರ್ಶನ್ ಅಲ್ಲ. ನಮಗೆ ಅಂತ ಅಂದರೆ ಈ ಮಂಡಲದ ಹಿಂದಿನ ಮಂಡಲದ ತಿಮ್ಮಪ್ಪಣ್ಣ ಅಧ್ಯಕ್ಷರಿರುವಾಗ ನಾವು ಉದಾಹರಣೆಗೆ ಹೇಳಿದ್ವಿ ಗ್ರಾಮಾಂತರ, ಆವಾಗ ಸದಸ್ಯತ್ವ ಪಡ್ಕೊಂಡವರು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿದ್ದರು ಆ ಅವಧಿಯಲ್ಲಿ. ಆ ನಂತರ ಅವರು ಸಕ್ರಿಯ ಸದಸ್ಯತ್ವವನ್ನು ಪಡ್ಕೊಳ್ಳಿಲ್ಲ. ಹೌದೌದು. ಆನಂತರ ಅವರು ಸದಸ್ಯತ್ವ ನಾನು ಅದಕ್ಕಿಂತ ಜಾಸ್ತಿ ಹೇಳುವುದಿದ್ರೆ ಅವರು 6 ವರ್ಷದಲ್ಲಿ ಯಾವುದೇ BJPಯ ಸಭೆಯಲ್ಲಿ ಪುತ್ತೂರಲ್ಲಿ ಭಾಗವಹಿಸಿಲ್ಲ. ಆದರೆ ನಾಯಕರು ಬರುವಾಗ ಅವರ ಕಾರಲ್ಲಿ ಒಟ್ಟಿಗೆ ಬರ್ತಾಯಿದ್ರು. ನಮ್ಮ BJP ನಾಯಕರು ಬರುವಾಗ ಅವರ ಒಟ್ಟಿಗೆ ಬರ್ತಾಯಿದ್ರು. ಅವರದು ಯಾವುದರ ಬಗ್ಗೆ ನಾವು ಅವರ ಹತ್ರ ಬೇರೆ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದೇವೆ. ಈ ವಿಚಾರದಲ್ಲಿ ನಾವು ಯಾವುದೇ ಮಾತುಕತೆ ನಡೆಸಿಲ್ಲ.